ಹಲೋ ಅಮ್ಮ. ಇಲ್ಲಮ್ಮ, ಇವಾಗ ಡ್ಯೂಟಿ ಮುಗೀತು, ರೂಮ್ಗೆ ಹೋಗ್ತಾ ಇದ್ದೀನಿ. ಹಾಂ, ನಿಮ್ದಾಯ್ತಾ? ನಮ್ಮ ಬಾಸ್ ಹೇಳಿದರು. ಏನಿಲ್ಲಮ್ಮ, ಕೊಲ್ಲಿಯ ಪಕ್ಕದಲ್ಲಿ ಒಂದು ಮನೆ ಇದೆ ಅಂತೆ ಸೇಲ್ಗೆ. ನಾಳೆ ಬೆಳಿಗ್ಗೆ ಹೋಗ್ತೀನಿ ಅಮ್ಮ ನಾನು ನೋಡೋಕ್ಕೆ. ಆಯ್ತಮ್ಮ, ನಾನು ನಾಳೆ ಮಾಡ್ತೀನಿ. ಬಾಯ್. ಯಾರು? ರಾಜು? 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 ಯಾಕೆ ಬಾಗಿಲು ತೆಗೋಕ್ಕೆ ಇಷ್ಟು ಲೇಟ್? ಆಫೀಸಿಂದ ಯಾಕೆ ಬೇಗ ಬಂದೆ? ಹಾಂ, ತಲೆನೋವು, ಮಲಗಿದ್ದೆ. ಹೋಗು. ಟ್ಯಾಬ್ಲೆಟ್ ತಗೊಂಡಿದ್ಯಾ? ಏನಾದರೂ ತಿಂದ್ಯಾ? ಫುಡ್ ತಂದಿದ್ದೇನೆ, ತಿಂದು ಮಲಗು. ಏನು? ಏಯ್ ರಾಜು, ಊಟ ಮಾಡು. ರಾಜು, ನನಗೆ ಬೇಡ. ಹಲೋ. ಹಲೋ ಆಚಿ, ಹಾಂ. ನಿಮ್ಮ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ. ಯಾರು? ಅದೇ ನಿಮ್ಮ ರೂಮ್ಮೇಟ್ ರಾಜೇಶ್. ಏನು ಹೇಳ್ತಿದ್ದೀರಾ? ಅವನು ಇಲ್ಲೇ ಇದ್ದಾನೆ. ಇಲ್ಲ, ನಾನು ನೋಡಿದೆ, ಆಕ್ಸಿಡೆಂಟ್ ಆಗಿದೆ, ಆವಾಗಲೇ ಜೀವ ಹೋಗಿದೆ, ಬೇಗ ಬನ್ನಿ.